ಭಾರತದ ಮೊದಲ ರೈತ ಶಾಲೆಯನ್ನು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಆರಂಭಿಸಲು ನಿಶ್ಚಯಿಸಿ ಕೆಲಸವು ಆರಂಭವಾಗಿದ್ದು ಜೂನ್ 16ಕ್ಕೆ ತೆರೆದುಕೊಳ್ಳಲು ಸಕಲ ಸಿದ್ಧತೆ ನಡೆದಿದೆ. ಮಂಡ್ಯ ಜಿಲ್ಲೆ ತಾಲೂಕಿನ ಆಲಕೆರೆಯಲ್ಲಿ ಯುವ ಸಮುದಾಯದವರು ಸೇರಿ ದೇಶಕ್ಕೆ ಮಾದರಿಯಾಗುವಂತೆ ರೈತ ಶಾಲೆಯನ್ನು ಆರಂಭಿಸುತ್ತಿದೆ. ರೈತಾಪಿ ಕೆಲಸದ ತರಬೇತಿ, ರೈತರಿಗೆ ನಾನಾ ಸಲಹೆಗಳು, ಬೆಳೆಗಳ ಬಗೆಗೆ ಸಮಗ್ರ ಮಾಹಿತಿ, ಮಣ್ಣು ಹವಾಮಾನ ಮಾಹಿತಿ, ಕೃಷಿಕನಾಗಲು ಬೇಕಾದ ಅರ್ಹತೆ, ಸರಕಾರ ಮತ್ತು ಇತರ ಕಡೆಗಳಿಂದ ಸಿಗುವ ಸಹಾಯ ಎಲ್ಲವನ್ನೂ ಇಲ್ಲಿ ಕಲಿಸಲಾಗುತ್ತದೆ. ಜೂನ್ 16ಕ್ಕೆ ರೈತ ಶಾಲೆ ಉದ್ಘಾಟನೆಯಾಗಲಿದೆ. ಜೊತೆಗೆ ಪಾಠ ಪ್ರವಚನವೂ ಆರಂಭವಾಗುತ್ತದೆ. ಆಲಕೆರೆ ಗ್ರಾಮದ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿರುವ ಶಿಕ್ಷಕರುಗಳು ಮತ್ತು ಸತ್ಯಮೂರ್ತಿ ಎಂಬ ಕೃಷಿಕ ಇದಕ್ಕೆ ಓನಾಮ ಹಾಡಿ ಕೆಸರು ಕಲ್ಲು ಹಾಕಿದರು. ಈಗ ಕಟ್ಟಡವೆಲ್ಲ ಸಿದ್ಧವಾಗಿದ್ದು ಉದ್ಘಾಟನೆಯಷ್ಟೇ ಬಾಕಿ ಇದೆ. 6 ಮಂದಿ ಯುವಕರು ಆಲೋಚಿಸಿ ಹೆಜ್ಜೆ ಇಟ್ಟದು. ಈಗ ಇದರ ಹಿಂದೆ 80 ಮಂದಿ ಯುವಕರಿದ್ದಾರೆ. 3 ಲಕ್ಷದಲ್ಲಿ ಯೋಜಿಸಿದ್ದು ಈಗ 6 ಲಕ್ಷ ವೆಚ್ಚದ ಇನ್ನೂ ಉತ್ತಮ ಕಟ್ಟಡ ಇತ್ಯಾದಿಗಳು ಸಿದ್ಧವಾಗಿದೆ. ರೈತ ಸಂಬಂಧಿ ಚಿತ್ರಗಳು, ವೈಜ್ಞಾನಿಕ ಮಾಹಿತಿ, ಪ್ರೊಜೆಕ್ಟರ್ ಮೂಲಕ ಮಾಹಿತಿ, ಸರಕಾರಿ ಇಲಾಖೆಗಳ ಮಾಹಿತಿ ಎಲ್ಲದಕ್ಕೂ ಈ ರಂಗ ಸಿದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಡ್ಯ. ಬಲೆ ಯಾವ ಲೇಟ್ ಆಗಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಂಜಿ ಪೋಲೇರ್ ಬೇಬಿ